ಇದು ಅಭಿವೃದ್ಧಿ ಅಧಿಕಾರಿ ಒಂದು ಜಾಗದಲ್ಲಿದ್ದಾರೆ, ನಮ್ಮ ಸದಸ್ಯರು ಒಂದು ಜಾಗದಲ್ಲಿದ್ದಾರೆ ಅಲ್ವಾ. ನಾವು ನಿಮ್ಮನ್ನು ಸದಸ್ಯರಾಗಿ ಇಲ್ಲಿ ಕಳಿಸಿದ್ದು ಇಲ್ಲಿ ಪ್ರತಿಯೊಂದು ವಿಷಯವನ್ನು ಗಮನದಲ್ಲಿಟ್ಟು ಎಲ್ಲವನ್ನು ಕ್ಲಿಯರ್ ಆಗಿ ಮಾಡ್ಬೇಕಂತ ಹೇಳಿ ನಮಗೂ ಅಧಿಕಾರ ಉಂಟು, ಗೊತ್ತಾಯ್ತಲ್ವಾ. ಯಾಕಾಗಿ ನೀವು ಹಾಗೆ ಮಾಡುದು? ಒಂದು ಸಲ ನೀವು ಅವರಿಗೆ ಪರ್ಮಿಷನ್ ಕೊಡೋದು ಇನ್ನೊಮ್ಮೆ ಬೇಡ ಅಂತ ಹೇಳುದು, ಅದು ಯಾಕೆ? ಅದನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ವಾ? ಒಮ್ಮೆ ನೀವು ಕೊಡ್ಲಿಕ್ಕೆ ಹೇಳುದು, ಇಲ್ಲದೆ ಅವ್ರ ಪರ್ಮಿಷನ್ ಹೋಗ್ತಾರ ಅವ್ರಿಗೆ ಎಲ್ಲವೂ ಆಗಿದೆ. ಅದು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಇಲ್ಲಿಂದ ಪಂಚಾಯತಿಲ್ಲ ಹೋಗುದು, ಇಲ್ಲಿಂದ ಹೋಗಿದ್ದಲ್ಲ, ಯಾರ್ಯಾರು ಇಲ್ಲಿಂದ ಹೋಗದೆ ಅವರು ಲೈಸೆನ್ಸ್ ತಗೊಳ್ತಾರೆ, ಬಾಕಿ ತಗೊಳ್ತಾರೆ. ಕರೆಂಟ್ ಆಗಿದೆ, ಪ್ರತಿಯೊಂದು ಆಗಿದೆ. ಒಂದು ನಿಮಿಷ ದಯವಿಟ್ಟು ಇಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ದಯವಿಟ್ಟು ಒಂದು ನಿಮಿಷ ನಮಗೆ ಮಾತಾಡ್ಲಿಕ್ಕಿದೆ. ನಾವು ಇಲ್ಲಿ ಮಾತಾಡ್ಲಿಕ್ಕೆ ಅಂತ ಬಂದದ್ದು. ಈಗ ಒಂದು ದೇವಸ್ಥಾನ ಮತ್ತು ವಿದ್ಯಾಲಯ ಸಮಾನಾಂತರದಲ್ಲಿರುವಂತಹ ಒಂದು ಮಕ್ಕಳಿಗೆ ಮತ್ತೆ ಭರ್ತಿ ಮಾಡಲಿಕ್ಕೆ ಇರುವಂತಹ ಒಂದು ಕ್ಷೇತ್ರ. ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಸರಿಪಡಿಸಿ ಅದಕ್ಕೆ ಅನುಮೋದನೆ ಕೊಡಬೇಕು ಪಂಚಾಯತ್ನವರು. ಅದು ಬಿಟ್ಟು ಅದು ಮಾಡಬಾರ್ದು, ಇದು ಮಾಡಬಾರ್ದು. ಯಾಕೆ ನಾವು ಏನು ಮಕ್ಕಳಿಗೆ ವಿದ್ಯೆಯನ್ನು ಕೊಡಬಾರ್ದಾ? ಯಾಕೆ ಇಲ್ಲಿ ಸಂಸ್ಥೆಗಳು ಸ್ಥಾಪನೆ ಆಗಬಾರ್ದು? ಕುವೆಟ್ಟು ಗ್ರಾಮ ಪಂಚಾಯತಲ್ಲಿ ಯಾಕೆ ಸ್ಥಾಪನೆ ಆಗಬಾರ್ದು ವಿದ್ಯಾಲಯಗಳು? ಯಾಕೆ ಎಲ್ಲೆಲ್ಲಿ ಕೂತ್ಕೊಂಡ್ರೆ ಯಾಕೆ ಹೋಗಬೇಕು? ಒಂದನೇ ವಿದ್ಯಾಲಯಗಳನ್ನು ದೇವಾಲಯಗಳನ್ನು ದೇಶದ್ರೋಹಿಗಳು ದೇವಾಲಯ ವಿದ್ಯಾಲಯ ವಿದ್ಯಾಲಯಕ್ಕೆ ಯಾರು
ನಿಮಿಷ ಈ ಗ್ರಾಮ ಸಭೆಯಲ್ಲಿ ದಯವಿಟ್ಟು ಕುವೆಟ್ಟು ಮತ್ತು ಓಡಿನಾಳ ಗ್ರಾಮದವರು ಹೊರತುಪಡಿಸಿ ಯಾರಾದರೂ ಇದ್ರೆ ಈ ಒಂದು ಗ್ರಾಮ ಸಭೆಯಲ್ಲಿ ಅವರಿಗೆ ಮತದಾರರಿಗೆ ಹೊರತುಪಡಿಸಿ ಗ್ರಾಮಸ್ಥರು ಹೊರತುಪಡಿಸಿ ಕುವೆಟ್ಟು ಮತ್ತು ಓಡಿನಾಳ ಅವರಿಗೆ ಚರ್ಚೆಗೆ ಅವಕಾಶ ಇಲ್ಲ, ಬಂದು ಕೂತ್ಕೊಳ್ಬೋದು ಅಷ್ಟೇ, ಆಯ್ತಾ? ಊರಿನವ್ರಿಗೂ ಮಾತಾಡ್ಬೋದು, ಅದೇ ಹೇಳಿ ನಾನು. ಕುವೆಟ್ಟು ಮತ್ತು ಓಡಿನಾಳ ಗ್ರಾಮದವರಿಗೆ ಮಾತ್ರ ಅವಕಾಶ ಇರೋದು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ, ಬಂದು ಕೂತ್ಕೊಳ್ಬೋದು. ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಮಾತಾಡಿದ್ರೆ ಆಗೋದಿಲ್ಲ, ಇಲ್ಲಿ ಗ್ರಾಮ ಸಭೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅಜೆಂಡಾ ಪ್ರಕಾರ ಹೋಗ್ಬೇಕಲ್ಲ. ಒಬ್ಬೊಬ್ರು ನೀವು ಯಾರಿದ್ದೀರಿ ಊರಿನವರು ಮಾತಾಡಿ, ಅದೇ ಬಿಟ್ಟು ಎಲ್ಲರೂ ಮಾತಾಡಿದ್ರೆ ಯಾರಿಗಂತ ಈಗ ಸ್ಪಷ್ಟೀಕರಣ ಏನು ಅಂತ ಹೇಳಿದ್ರೆ ಕೊಟ್ಟಿದ್ದೇವೆ, ಏನೇನು ಆದೇಶ ಆಗಿದೆ ದಯವಿಟ್ಟು ಹೇಳು ಕೇಳಿ. ದಯವಿಟ್ಟು ಏನೆಲ್ಲ ಸ್ಪಷ್ಟೀಕರಣ ಕೊಡಬೇಕು, ಕೋರ್ಟ್ ಆದೇಶ, ನಿರ್ಮಲ ಬಂದದ್ದು, ನಾವೇನು ಮಾಡಿದ್ದೇವೆ, ಆಡಳಿತ ಮಂಡಳಿ ಏನು ಮಾಡಿದೆ ಅಂತೆಲ್ಲ ಕೊಟ್ಟಿದ್ದೇವೆ. ಅಲ್ಲಿ ಕ್ಲಿಯರ್ ಆಯ್ತಲ್ಲ. ಇನ್ನೊಂದು ಕೋರ್ಟ್ ಅಲ್ಲಿ ಇರುವಂತ ವಿಚಾರ, ಹೈಕೋರ್ಟ್ ಅಲ್ಲಿ ಉಂಟು ಕೇಸ್, ಇನ್ನು ಜಿಲ್ಲಾ ಪಂಚಾಯತ್ ತನಿಖಾ ಮಾಡ್ತಿದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾವು ಇನ್ನೇನು ಇಲ್ಲಿ ಮಾತಾಡೋದು ಬೇಡ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಗ್ರಾಮಸ್ಥ, ನಾನು ಮಾತಾಡ್ಬೋದಾ? ನಾನು ಗ್ರಾಮಸ್ಥ. ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಅವರು ಗ್ರಾಮಸ್ಥರು ಒಬ್ರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ಲಿಕ್ಕಿಲ್ಲ. ಗ್ರಾಮಸ್ಥರು ಹೊರತುಪಡಿಸೋರು ಯಾರು ಮಾತಾಡೋದು ಬೇಡ, ಮತದಾರರಲ್ಲದವರು ಇಲ್ಲಿ ಮಾತಾಡೋದು ಬೇಡ. ಕುವೆಟ್ಟು ಮತ್ತು ಓಡಿನಾಳಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇವೆ. ಏನಾದ್ರೂ ತೀರ್ಮಾನ ಇದ್ರೆ ಕೂಡ ಈಗ ಅಜೆಂಡಾ ಪ್ರಕಾರ ಮಾಡ್ತೇವೆ. ಇನ್ನು ಈ ಕೇಸ್ ಹೈಕೋರ್ಟ್ ನಲ್ಲಿ ಇರುವುದರಿಂದ ಹೆಚ್ಚಿನ ಏನು ಹೈಕೋರ್ಟ್ ಡೈರೆಕ್ಷನ್ ಕೊಡ್ತದೆ ಹಾಗೆ ನಾವು ಮಾಡ್ತೇವೆ. ಆಯ್ತಾ? ಇನ್ನೇನಾದ್ರೂ ಮಾತಾಡ್ಲಿಕ್ಕೆ ಇದ್ರೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಏನು ನಿರ್ಧಾರ ಮಾಡಬೇಕು ಮಾಡ್ತೇವೆ. ನಿಮಗೆ ಒಪಿನಿಯನ್ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಡ್ತೇವೆ. ನಿರ್ಣಯದಲ್ಲಿ ಒಂದು ಹೇಳಿದ್ರಿ, ಎಸ್ಟಿಪಿ ಇಲ್ಲದೆ ನಾವು ಪರ್ಮಿಷನ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಅಕ್ಕಪಕ್ಕದ ಕಾಲೇಜಿನಲ್ಲಿ ಎಸ್ಟಿಪಿ ಪರ್ಮಿಷನ್ ಕೊಟ್ಟಿದ್ದೀರಾ? ಅದಕ್ಕೆ ನನಗೆ ಪ್ರೂಫ್ ಕೊಡಿ. ಇನ್ನೊಂದು, ನಾವಿಲ್ಲಿ ಯಾವುದೇ ಕೂಡ ನಾವಿಲ್ಲಿ ಯಾವುದೇ ನಡೆಸ್ತಿಲ್ಲ, ವಿದ್ಯಾರ್ಥಿ ನಡೆಸ್ತಿದ್ದೇವೆ ಸರ್. ಒಂದೇ ನಿಮಿಷ ನಾನು ಮಾತಾಡ್ತೇನೆ. ನೋಡಿ, ನಾವು ವಿದ್ಯಾಸಂಸ್ಥೆ ನಡೆಸ್ತಿದ್ದೇವೆ. ಎಲ್ಲಿ ಕೆರೆಗೆ ನಾವು ನೀರು ಬಿಟ್ಟಿಲ್ಲ. ಅಲ್ಲಿ ಅರವೈ ಬೆಟ್ಟದಿಂದ ಬರುವಂತ ನೀರು ರೋಡ್ ಸೈಡ್ ಅಲ್ಲಿ ಬರುವಂತ ನೀರಿಗೆ ತೋಡು ಮಾಡಿಕೊಟ್ಟದ್ದು ಯಾರು? ತೋಡು ಮಾಡಿಕೊಟ್ಟದ್ದು ಯಾರು? ಗ್ರಾಮ ಪಂಚಾಯತ್ ಅವರು ತೋಡು ಮಾಡಿಕೊಟ್ಟದ್ದು. ರೋಡಲ್ಲಿ ತೋಡುಂಟಾ? ರೋಡಲ್ಲಿ ತೋಡುಂಟಾ? ರೋಡಲ್ಲಿ ಬರುವಂತ ನೀರು ಕಾಲೇಜಿನ ಹಿಂಬದಿಯಿಂದಲೇ ಬರುವಂತದ್ದು. ಪಿಲ್ಚಟಿಗಳಿಂದ ನೀರು ಮತ್ತೆ ರೋಡಲ್ಲಿ ಬರುವಂತ ನೀರು ಎಲ್ಲ ಕೂಡ ಹಿಂಬದಿಯಿಂದಲೇ ಬರುವಂತದ್ದು. ಅದಾದ್ಮೇಲೆ ಮತ್ತೆ ಕಟ್ಟಿದೆ. ನಮ್ಗೆ ಆಡಳಿತ ಮಂಡಳಿಯವರು ಪ್ರಶ್ನೆ ಕೇಳಿದ್ದು ನಾವು ಅವರಿಗೆ ಆನ್ಸರ್ ಮಾಡ್ತೇವೆ. ನಿಮ್ಮ ಹತ್ರ ನಾವು ಕೇಳಿಲ್ಲ. ನಮ್ಗೆ ಗ್ರಾಮ ಪಂಚಾಯತ್ ಅವರು ಕ್ವಶನ್ ಕೇಳಿದ್ದು ನಾವು ಆನ್ಸರ್ ಮಾಡ್ತೇವೆ. ನಾನು ಗ್ರಾಮಸ್ಥನಾಗಿ ಯಾಕೆ ಈಗ ಸಾಯ್ತಿದ್ಯಾ ಮೀನು? ಈಗ ಸಾಯ್ತಿದ್ಯಾ? ನಿಮ್ಗೆ ಕಣ್ಣಿಗೆ ನಮ್ಮ ಕಾಲೇಜ್ ಮಾತ್ರ, ಅದು ಬಿಟ್ಟು ಇಲ್ಲಿ ಸುತ್ತಮುತ್ತದಲ್ಲಿ ಇಷ್ಟು ನೀರುಗಳು ಕೆರೆಗೆ ಹೋಗ್ತದೆ. ಅದು ನಿಮ್ಗೆ ಯಾರಿಗೂ ಕಾಣುದಿಲ್ವಾ? ಎಲ್ಲಿ ಕಾಣ್ತದೆ? ಶಿಕ್ಷಣ ಸಂಸ್ಥೆಗಳು ಟಾರ್ಗೆಟ್ ಮಾಡುವ ಉದ್ದೇಶ ಏನು? ನಂಗೀಗ ಕೆಲಸ ಇಲ್ಲ, ನಾನು ಗ್ರಾಮ ಪಂಚಾಯತ್ ಕೆಲಸ ಕೊಟ್ಟು ನನಗೆ ಕೆಲಸ ಕೊಡ್ತೀರಾ ಸರ್ ನೀವು? ನೋಡಿ, ಎಕ್ಸೆಲ್ ಕಾಲೇಜ್ 500 ಜನ ಕೆಲಸಕ್ಕಿದ್ದಾರೆ. ಇಲ್ಲಿ 3 ಜನದ್ದು ಹೊಟ್ಟೆ ತುಂಬಿದೆ. 3000 ಮಕ್ಕಳಿದ್ದಾರೆ. ಅಷ್ಟು ಜನ ಕೆಲಸ ಮಾಡ್ತಾರೆ. ಯಾವುದು ನೋಡಿ, ಎಸ್ಟಿಪಿ 4 ದಿನದೊಳಗೆ ಆಗ್ತದೆ. ಎಸ್ಟಿಪಿ 4 ದಿನದೊಳಗೆ ಆಗ್ತದೆ. ಅದಕ್ಕೆ ಸಮಸ್ಯೆ. ಈಗ ನೀವು ಕೆಲಸ ವಿಳಂಬದ ಬಗ್ಗೆ ಹೇಳ್ತೀರಲ್ವಾ? ರೋಡಿದ್ದು ಕಾಮಗಾರಿ ಯಾವಾಗಲೂ ಆಗ್ಬೇಕಿತ್ತು, ಯಾಕೆ ಆಗ್ತಿಲ್ಲ? ಯಾಕೆ ಆಗ್ತದೆ?
ನೋಡಲ್ ಅಧಿಕಾರಿ ಸಭೆಯನ್ನು ನೀವು ಸಭೆ ಮಾಡಬೇಕು. ನೀವು ಸಭೆಯನ್ನು ಮಾಡಬೇಕು. ಒಂದು ನಿಮಿಷ ಮಾತಾಡಬೇಡಿ ಈಗ ನಿಮ್ಮ ಚರ್ಚೆಗೆ ನಮ್ಮ ಗ್ರಾಮಸ್ಥರಲ್ಲಿ ಬಲಿಗೊಡ್ತೀರಾ ಅಂತ. ಅಲ್ಲ, ನಿಮ್ಮ ಅಧ್ಯಕ್ಷರು ಮತ್ತೆ ಇದು ಅಭಿವೃದ್ಧಿ ಅಧಿಕಾರಿಯ ವಾಚಾಟಕ್ಕೆ ನಮ್ಮ ಗ್ರಾಮಸ್ಥರ ಆಗ್ಬೇಕಾ? ಅಲ್ಲ, ಆವಾಗಲಿಂದ ಅದೇ ಚರ್ಚೆ ಆಗ್ತಾ ಉಂಟು. ಅವರಿಗೆ ಹೇಗೆ ಕೊಟ್ರಿ, ಇವರಿಗೆ ಹೇಗೆ ಕೊಟ್ರಿ, ಕಾನೂನಲ್ಲಿ ಯಾವ ರೀತಿ ಇದೆ ಆ ರೀತಿ ಕೊಡಲಿ ಅಷ್ಟೇ. ಒಂದು ವರ್ಷ ಗ್ರಾಮಸ್ಥರ ತುಂಬಾ ಸಮಸ್ಯೆ ಇದೆ. ಒಂದು ವರ್ಷ ಆಯ್ತು. ಅಜೆಂಡಾ ಪ್ರಕಾರ ಚರ್ಚೆ ಮಾಡಿ ಎಕ್ಸೆಲ್ ಬರುವಾಗ ಒಂದು ನಿಮಿಷ ಮೇಡಮ್, ಎಕ್ಸೆಲ್ ಬರುವಾಗ ಅದು ಚರ್ಚೆ ಮಾಡಿ, ಮತ್ತೊಂದು ವಿಷಯ ಬರುವಾಗ ಮತ್ತೊಂದು ಚರ್ಚೆ ಮಾಡಿ. ನಮ್ದು ಒಂದು ವರ್ಷದಿಂದ ತುಂಬಾ ಸಮಸ್ಯೆ ಉಂಟು ಇಲ್ಲಿ ಹೇಳಲಿಕ್ಕೆ, ಅದು ಚರ್ಚೆ ಮಾಡಿ. ಅದು ಬಿಟ್ಟು ಅಲ್ಲ, ಒಂದು ನಿಮಿಷ ನೀವು ನಾವು ಎಲ್ಲಾ ರೀತಿಯಲ್ಲಿ ಮಾತಾಡ್ತೇವೆ, ಅದನ್ನು ನೀವು ತಗೊಂಡು ಹೋಗುವವರು ನೀವು ಅಧ್ಯಕ್ಷರು ಮತ್ತೆ ಇಲ್ಲಿಯ ಆಡಳಿತದವರು ನೀವು ತಗೊಂಡು ಹೋಗಬೇಕು. ಅದು ಬಿಟ್ಟು ನಮ್ಮನ್ನು ನೀವು ಡೈವರ್ಟ್ ಮಾಡಿ ಅದು ಚರ್ಚೆ ಮಾಡಿ ಮತ್ತೆ ಯಾವುದೇ ವಿಷಯ ಇಲ್ಲಿ ಚರ್ಚೆ ಆಗುದಿಲ್ಲ. ಅಯ್ಯೋ ಅಧಿಕಾರಿ ಬರಬೇಕು, ಅದು ಬರಲಿಲ್ಲ. ಅಜೆಂಡಾ ಪ್ರಕಾರ ಹೋಗೋಣ ಆಯ್ತಾ? ನಂತರ ಜಮಾತ್ ಬಗ್ಗೆ ವಿವರ ಗೊತ್ತಿಲ್ಲ.